ಹಿರಿಯ ಸಚಿವರಾಗಿರುವಂಥ ಎಂ.ಬಿ. ಪಾಟೀಲ್ ಸೂಲಿಬೆಲೆಯವರು ಯಾವ ಉದ್ದೇಶಕ್ಕೋಸ್ಕರ ಮಾತಾಡಿದ್ದಾರೆ, ಅವರ ಮಾತುಗಳಲ್ಲಿರುವಂಥ ಶೈಲಿಯನ್ನು ರಾಷ್ಟ್ರಭಕ್ತಿಯನ್ನು ಹೆಚ್ಚು ಮಾಡುವಂಥ ಮತ್ತು ರಾಷ್ಟ್ರೀಯತೆಗೆ ಒತ್ತು ಕೊಡುವಂಥ, ಸಾಮಾನ್ಯ ವಿದ್ಯಾರ್ಥಿಗಳಲ್ಲಿ ಜನಸಾಮಾನ್ಯರಲ್ಲಿ ದೇಶದ ಬಗ್ಗೆ ಗೌರವ ಮೂಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇರೋದು ಸೂಲಿಬೆಲೆ ಅಂತೇಳಿ ನಾವೆಲ್ಲ ಕಂಡವರು. ಸೂಲಿಬೆಲೆ ಒಬ್ಬ ಭಯೋತ್ಪಾದಕ ಅಲ್ಲ. ಇವತ್ತು ಎಂ.ಬಿ. ಪಾಟೀಲ್ ಹೇಳುವಂಥ ರೀತಿ ನೋಡಿದರೆ ನಿಮಗೆ ಜೈಲಿಗೆ ಇಡ್ತೇವೆ ಅಂತ ಹೇಳಿದರೆ, ಯಾರೋ ಬಾಂಬ್ ಹಾಕುವವರು ಜೈಲಿಗೆ ಇಡ್ತೇವೆ ಅಥವಾ ಭಯೋತ್ಪಾದನೆ ಮಾಡುವ ಜೈಲಿಗೆ ಇಡ್ತೇವೆ ಅನ್ನುವಂಥ ಭಾವನೆಗಳಿರ್ಬೋದು ಅಂತ ಅನಿಸುತ್ತೆ ನನಗೆ. ನಾನು ನಿಮ್ಮ ಮಾತನ್ನು ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ಅವ್ರಿಗೆ ಯಾಕೆ ಹೇಳಿದೆ ಅಂತ ಹೇಳಿದರೆ, ಸೂಲಿಬೆಲೆ ಒಬ್ಬ ರಾಷ್ಟ್ರಭಕ್ತರ ಸಾಲಲ್ಲಿ ಸೇರೋರು. ಹಾಗಾಗಿ ಅವ್ರಿಗೆ ವಿನಾಕಾರಣ ಅವ್ರನ್ನ ಜೈಲಿಗೆ ಇಡ್ತೇವೆ, ಜೈಲಿನ ಹಾದಿ ತೋರಿಸ್ತೇವೆ ಅಂತೇಳಿ ಏನಾದರೂ ಅಬ್ಬರದ ಮಾತುಗಳನ್ನ ಆಡಿದ್ರೆ ಇದನ್ನೆಲ್ಲ ಗಂಭೀರವಾಗಿ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಗಮನಿಸ್ತಾ ಇದೆ. ಈ ಸೂಲಿಬೆಲೆ ಅಂತ ಒಬ್ಬ ರಾಷ್ಟ್ರೀಯ ವಿಚಾರವಾದಿ ವ್ಯಕ್ತಿಗಳನ್ನ ವಿನಾಕಾರಣ ಜೈಲಿಗೆ ಇಡ್ತೇವೆ ಅಂತೇಳಿ ನೀವು ಶಕ್ತಿ ಪ್ರದರ್ಶನ ಮಾಡಿದ್ರೆ ಬಿಜೆಪಿ ಇದರ ಬಗ್ಗೆ ತೀವ್ರವಾದಂಥ ಹೋರಾಟವನ್ನು ಮಾಡುತ್ತೆ. ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವು ಯಶಸ್ವಿ